ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಮಾಟ ಮಂತ್ರ, ವಾಮಾಚಾರ, ವಶೀಕರಣ ಇವುಗಳ ಬಗ್ಗೆ ಕೆಲವರಿಗೆ ನಂಬಿಕೆ ಇರುವುದಿಲ್ಲ. ಅದನ್ನ ಮೂಢನಂಬಿಕೆ ಅನ್ನುತ್ತಾರೆ. ಆದರೆ ಈ ಪ್ರಪಂಚದಲ್ಲಿ ಅದೆಷ್ಟೋ ಜನರು ಈಗಲೂ ಸಹ ಮಾಟ ಮಂತ್ರ, ವಶೀಕರಣದ ಬಗ್ಗೆ ಹೆದರುತ್ತಾರೆ. ನಂಬಿಕೆಗಳ ಜೊತೆಗೆ ಮೂಢನಂಬಿಕೆಗಳನ್ನು ಸಹ ಪ್ರಬಲವಾಗಿ ನಂಬುತ್ತಾರೆ. ಕೆಲವು ನಂಬಿಕೆಗಳ ಪ್ರಕಾರ ನಮ್ಮ ಮೇಲೆ ವಾಮಾಚಾರ ಅಥವಾ ಮಾಟ ಮಂತ್ರದ ಪ್ರಯೋಗ ನಡೆದಿದೆ ಎನ್ನುವುದರ ಬಗ್ಗೆ ನಮಗೆ ಸಿಗುವಂತಹ ಸೂಚನೆಗಳು ಯಾವುವು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಕೆಲವು ಸಾರಿ ನಮಗೆ ಯಾವುದೇ ಶತ್ರುಗಳು ಇಲ್ಲದಿದ್ದರೂ ಸಹ ಬೇರೆಯವರಿಗೆ ಮಾಡಿರುವಂತಹ ವಾಮಾಚಾರವನ್ನು ನಮಗೆ ಅರಿವಿಲ್ಲದೆಯೇ ಅದನ್ನು ದಾಟಿದರೂ ಸಹ ಅದರ ದುಷ್ಪರಿಣಾಮ ನಮ್ಮ ಮೇಲೆ ಖಂಡಿತವಾಗಿಯೂ ಬೀರುತ್ತದೆ. ನಮ್ಮ ಮೇಲೆ ವಾಮಾಚಾರ ಪ್ರಯೋಗಗಳು ನಡೆದಿದ್ದರೆ ದೇಹದಲ್ಲಿ ಅನೇಕ ಬದಲಾವಣೆಗಳು ಗೋಚರಿಸಲಾರಂಭಿಸುತ್ತದೆ. ವಿನಾಕಾರಣ ವಿಪರೀತ ಸಿಟ್ಟು ಕಾಣಿಸಿಕೊಳ್ಳುತ್ತಿರುತ್ತದೆ. ಮುಖದಲ್ಲಿರುವಂತಹ ಅಂದ ಕಡಿಮೆಯಾಗುತ್ತಾ ಹೋಗಿ ವಿಕಾರತೆ ಗೋಚರಿಸಲಾರಂಭಿಸುತ್ತದೆ ಅಂತೆ. ನಾವು ಸಾಗುವ ದಾರಿಯಲ್ಲಿ ಪದೇ ಪದೇ ಅರಸಿನ ಕುಂಕುಮ, ಲಿಂಬೆ, ಮೊಟ್ಟೆ, ಕುಂಬಳಕಾಯಿ, ಗೊಂಬೆಗಳು ಅಥವಾ ಸೂಜಿ ಚುಚ್ಚಿರುವಂತಹ ಯಾವುದಾದರೂ ವಸ್ತುಗಳು ಸಿಗುತ್ತಿದ್ದರೆ ಖಂಡಿತವಾಗಿಯೂ ವಾಮಾಚಾರ ನಡೆದಿರುವ ಸಾಧ್ಯತೆ ಇರುತ್ತದೆಯಂತೆ. ವ್ಯಾಪಾರ ಉದ್ಯೋಗದಲ್ಲಿ ದಿಢೀರನೆ ನಷ್ಟ ಅಥವಾ ಕುಸಿತ ಕಂಡು ಬಂದಲ್ಲಿ ಅಥವಾ ಎಷ್ಟೇ ದುಡಿದರೂ ಸಹ ವಿನಾಕಾರಣ ದುಡಿಮೆಗಿಂತ ಖರ್ಚುಗಳು ಅಧಿಕವಾಗಿ ಬರುತ್ತಿದ್ದಲ್ಲಿ ವಾಮಾಚಾರದ ಪ್ರಯೋಗ ನಡೆದಿರುವ ಸಾಧ್ಯತೆ ಅಧಿಕವಾಗಿರುತ್ತದೆಯಂತೆ. ಮಾನಸಿಕವಾಗಿ ಅಸ್ಥಿರತೆ ಕಳೆದುಕೊಂಡಂತೆ ಅನಿಸುತ್ತಿದ್ದಲ್ಲಿ ಅಥವಾ ವಿನಾಕಾರಣ ಭಯ ಮೂಡುತ್ತಿದ್ದಲ್ಲಿ, ಪದೇ ಪದೇ ಅನಾರೋಗ್ಯ ಅಥವಾ ಕೆಟ್ಟ ಸ್ವಪ್ನಗಳು ಕಾಡುತ್ತಿದ್ದಲ್ಲಿ ಮಾಟ ಮಂತ್ರ ಪ್ರಯೋಗ ನಡೆದಿರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆಯಂತೆ. ವಿನಾಕಾರಣಕ್ಕೆ ಮನೆಯೊಳಗಡೆ ಆಗಾಗ ಜಗಳಗಳು ಸಂಭವಿಸುತ್ತಿದ್ದಲ್ಲಿ, ಮನೆಯೊಳಗಡೆ ಮಾನಸಿಕ ನೆಮ್ಮದಿ ಕಡಿಮೆಯಾಗುತ್ತಿದ್ದಲ್ಲಿ ವಾಮಾಚಾರ ಪ್ರಯೋಗ ನಡೆದಿರುವ ಸಾಧ್ಯತೆ ತುಂಬಾನೇ ಇರುತ್ತದೆಯಂತೆ. ಪದೇ ಪದೇ ಅನ್ನದಲ್ಲಿ ಕೂದಲುಗಳು ಸಿಗುತ್ತಿದ್ದರೆ ಅದು ಕೂಡ ವಾಮಾಚಾರ ನಡೆದಿರಬಹುದಾದ ಅನುಮಾನವನ್ನು ಮೂಡಿಸುತ್ತದೆ. ವಿನಾಕಾರಣ ಪರಿಚಯವೇ ಇಲ್ಲದ ಅನಾಮಿಕ ವ್ಯಕ್ತಿಗಳ ಬಗ್ಗೆ ನಂಬಿಕೆ ಬರುತ್ತಿದ್ದರೆ ಅಥವಾ ಸ್ನೇಹಿತರು ಶತ್ರುಗಳಂತೆ ಕಂಡರೆ ಶತ್ರುಗಳ ಬಗ್ಗೆ ಅನುಕಂಪ ಮೂಡುತ್ತಿದ್ದಲ್ಲಿ ವಾಮಾಚಾರ ನಡೆದಿರುವ ಸಾಧ್ಯತೆ ಇರುತ್ತದೆಯಂತೆ. ವಾಮಾಚಾರಕ್ಕೆ ಜ್ಯೋತಿಷಿಗಳು ನೀಡುವ ಪರಿಹಾರ ಏನೆಂದರೆ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಕಳಸ ಸ್ನಾನ ಮಾಡುವುದರಿಂದ ಸಣ್ಣ ಪ್ರಮಾಣದ ವಾಮಾಚಾರಗಳು ನಿವಾರಣೆಯಾಗುತ್ತದೆಯಂತೆ. ದೊಡ್ಡ ಪ್ರಮಾಣದ ವಾಮಾಚಾರಗಳು ಸಂಭವಿಸಿದ್ದಲ್ಲಿ ಅದನ್ನು ಯಾವ ಪ್ರಮಾಣದಲ್ಲಿದೆ ಎಂಬುದನ್ನು ಪ್ರಶ್ನಾಶಾಸ್ತ್ರದ ಮೂಲಕ ಪರೀಕ್ಷಿಸಿ ನಿವಾರಣೆ ಮಾಡಬಹುದಂತೆ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.